ಕೋವಿಡ್ ಸೋಂಕು ಹಿನ್ನೆಲೆಯಲ್ಲಿ ಲಾಕ್ಡೌನ್ ಆಗಿದ್ದ 2 ತಿಂಗಳ ಬಿಲ್ನಲ್ಲಿ ಸಮಸ್ಯೆಗೆ ಪರಿಹಾರವಾಗಿ ಜನಪ್ರತಿನಿಧಿಗಳು, ಮೆಸ್ಕಾಂ ಅಧಿಕಾರಿಗಳು ಮತ್ತು ಬಳಕೆದಾರರು ಮುಖಾಮುಖಿಯಾಗಿ ಸಮಾಲೋಚನೆ ನಡೆಸಿ ಚರ್ಚೆ ನಡೆಸಿದರೆ ಮಾತ್ರ ಸಮಸ್ಯೆ ಬಗೆಹರಿಯಲು ಸಾಧ್ಯವಿದೆ. ಗ್ರಾಹಕರಲ್ಲಿ ಇರುವಂತಹ ಕೆಲವೊಂದು ಗೊಂದಲ ಇಲ್ಲಿ ಬಗೆಹರಿಸಿದ್ದು, ಉಳಿದ ಗೊಂದಲಗಳಿಗೆ ಸರ್ಕಾರಿ ಮಟ್ಟದಲ್ಲಿ ಪರಿಹಾರವನ್ನು ನೀಡಲಾಗುತ್ತೆ ಅಂತ ಶಾಸಕ ಯುಟಿ ಖಾದರ್ ಹೇಳಿದ್ದಾರೆ. ಮಂಗಳೂರು ವಿದ್ಯುತ್ ಸರಬರಾಜು ಕಂಪನಿ ನಿಯಮಿತ ಉಳ್ಳಾಲ ಉಪವಿಭಾಗ ಕಚೇರಿ ಆವರಣದಲ್ಲಿ ವಿದ್ಯುತ್ ಬಳಕೆದಾರರ ವಿದ್ಯುತ್ ಬಿಲ್ ವಿಚಾರಣೆ ಸಭೆಯಲ್ಲಿ ಭಾಗವಹಿಸಿ ಅವರು ಮಾತನಾಡಿದರು. ಸರ್ಕಾರ ವಿದ್ಯುತ್ ಬಿಲ್ ಪಾವತಿಗೆ ಜೂನ್ವರೆಗೆ ಅವಕಾಶವನ್ನು ಕೊಟ್ಟಿದ್ದು, 2 ತಿಂಗಳಲ್ಲಿ ಸೋಂಕು ಹರಡುವಂತಹ ಭೀತಿಯಲ್ಲಿ ಮೀಟರ್ ರೀಡರ್ಗಳು ರೀಡಿಂಗ್ ಮಾಡಿರಲಿಲ್ಲ. ಆದರೆ ಕಳೆದ 2 ತಿಂಗಳ ಬಿಲ್ ರೀಡಿಂಗ್ ಮಾಡುವಾಗ ತಿಂಗಳ ಲೆಕ್ಕಾಚಾರದಲ್ಲಿ ರೀಡಿಂಗ್ ಮಾಡಬೇಕಾಗಿತ್ತು. ಈ ನಿಟ್ಟಿನಲ್ಲಿ ಮೆಸ್ಕಾಂ ಇಲಾಖೆಯ ಹಿರಿಯ ಅಧಿಕಾರಿಗಳೊಂದಿಗೆ ಚರ್ಚೆ ನಡೆಸಿದ್ದು, ಜಿಲ್ಲಾ ಉಸ್ತುವಾರಿ ಸಚಿವರು ಪರಿಹಾರ ನೀಡುವ ಭರವಸೆ ನೀಡಿದ್ರು ಅಂತ ಹೇಳಿದ ಅವರು, ಬಿಲ್ ಡಿಪಾಸಿಟ್ ಕಡಿಮೆ ಮಾಡುವ ವಿಚಾರದಲ್ಲೂ ಮಾತುಕತೆ ನಡೆಸಿದ್ದು, ಜನರಲ್ಲಿ ಇರುವಂತಹ ಗೊಂದಲ ನಿವಾರಣೆಗೆ ಅಧಿಕಾರಿಗಳು ಮುಂದಾಗಬೇಕು ಅಂತ ಹೇಳಿದರು. ಅದು ನಮಗೆ ಮೀಟರ್ ರೀಡಿಂಗ್ ಮಾಡಬೇಕೆಂಬ ಒಂದು ಬೇಡಿಕೆ. ಎರಡನೇದು, ಕೆಲವೊಂದು ಕಡೆ ಇವತ್ತು ಇಂಟ್ರೆಸ್ಟ್ ಹಾಕಿದ್ದು ಕೂಡ ಕೈ ಬಿಡಬೇಕೆಂಬ ಆ ಬೇಡಿಕೆ. ಮೂರನೇದು, ಇವತ್ತು ಡಿಪಾಸಿಟ್ ಹೆಚ್ಚುವರಿಯಾಗಿ ಪಡ್ಕೊಳ್ತಿದ್ದಾರೆ, ಅದನ್ನು ಕಡಿಮೆ ಮಾಡಬೇಕಾದ ಕೂಡ ಅದನ್ನು ಕೂಡ ಒತ್ತಾಯ ಮಾಡಬಾರ್ದು ಅಂತ ಇವತ್ತು ಕೇಳಿಕೊಂಡಿದ್ದಾರೆ. ಯಾವುದನ್ನು ನಮ್ಗೆ ಇಲ್ಲಿಗೆ ಸರಿಪಡಿಸಲಿಕ್ಕಾಗ್ತದೆ ನಾವು ಅದನ್ನು ಸರಿಪಡಿಸ್ತೇವೆ. ಯಾವುದೋ ಸರ್ಕಾರದ ಮಟ್ಟದಲ್ಲಿ ಮಾತಾಡಬೇಕಂತ ಸರ್ಕಾರದ ಮಟ್ಟದಲ್ಲಿ ನಾವು ಇವತ್ತು ಮಾತಾಡ್ತೇವೆ. ಮತ್ತು ನಾವು ಕೇಳಿಕೊಂಡಿದ್ದೇವೆ, 2 ತಿಂಗಳ ಆ್ಯಾವ್ರೇಜ್ ಏನು ತಕ್ಕೊಂಡಿದ್ದಾರೆ, ಇದರಿಂದ ಸಡನ್ ಗೊಂದಲವಾಗಿದೆ. ಅದಕ್ಕಾಗಿ ಇವತ್ತು ಆ ಮೀಟರ್ ರೀಡಿಂಗನ್ನು ಇವತ್ತು ನಾವು ಎಲ್ಲರಿಗೂ ಕೂಡ ಅದನ್ನು ಯಾರಿಗೆ ಅಗತ್ಯ ಇದೆಯಾ ಆ ತಿಂಗಳ ಮೀಟರ್ ರೀಡಿಂಗ್ ಅದಕ್ಕೆ ಅನುಕೂಲ ಮಾಡಬೇಕು ಹೇಳಿದಾಗ ಎಲ್ಲ ಅಧಿಕಾರಿಗಳು ಇವತ್ತು ಒಪ್ಪಿದ್ದಾರೆ. ಎಲ್ಲ ಜನ ಕೂಡ ಮತ್ತು ಜನಪ್ರತಿನಿಧಿಗಳಿಗೆ ಸಹಕಾರ ಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಮೆಸ್ಕಾಂ ಮಂಗಳೂರು ವೃತ್ತ ಅಧೀಕ್ಷಕ ಇಂಜಿನಿಯರ್ ಮಂಜಪ್ಪ, ಕಾರ್ಯನಿರ್ವಾಹಕ ಇಂಜಿನಿಯರ್ ಕೃಷ್ಣರಾಜ್, ಉಳ್ಳಾಲ ಉಪವಿಭಾಗ ಸಹಾಯಕ ಕಾರ್ಯನಿರ್ವಾಹಕ ಇಂಜಿನಿಯರ್ ದಯಾನಂದ್, ಮಂಗಳೂರು ವಿಭಾಗ ಲೆಕ್ಕಾಧಿಕಾರಿ ಪಿಯೂಷ್ ಡಿಸೋಜಾ ಮತ್ತಿತರರು ಉಪಸ್ಥಿತರಿದ್ದರು.